ಇದು ಮಂಗಳೂರು ನಗರಕ್ಕೆ ತೀರಾ ಹತ್ತಿರದಲ್ಲಿರುವ ಸರಿಪಲ್ಲದ ಕೋಲ್ಚಾರ್ ಗುಡ್ಡದ ಇಂದಿನ ಪರಿಸ್ಥಿತಿ. ಒಂದು ಕಾಲದಲ್ಲಿ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸ್ತಾ ಇದ್ದ ಈ ಗುಡ್ಡದಲ್ಲಿ ಇಂದು ಅಕ್ರಮ ಗಣಿಗಾರಿಕೆಯ ಕರಾಳ ದರ್ಬಾರ್ ನಡೀತಾ ಇದೆ. ಸ್ಥಳೀಯರ ಆರೋಪದ ಪ್ರಕಾರ ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ ನಿಯಮಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಇಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲಾಗ್ತಾ ಇದೆ. ನಿತ್ಯ ರಾತ್ರಿಯಾಗಲಿ ಮುಂಜಾನೆಯಾಗಲಿ ಇಲ್ಲಿನ ನಿವಾಸಿಗಳಿಗೆ ಭಾರೀ ಯಂತ್ರಗಳ ಶಬ್ದ ಮತ್ತು ಧೂಳಿನಿಂದಾಗಿ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇಡೀ ಕೋಲ್ಚಾರ್ ಗುಡ್ಡದ ಜನರ ನೆಮ್ಮದಿಯೇ ಸಂಪೂರ್ಣ ಹಾಳಾಗಿದೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಜೆಸಿಂತಾ ಲೋಬೋ. ನಾನೇ ಹುಷಾರಿರಲಿಲ್ಲ, ನನಗೆ ಜ್ವರ ಬರ್ತಿತ್ತು, ಆಂಬ್ಯುಲೆನ್ಸ್ ಬರ್ಲಿಕ್ಕೆ ಆಗಲಿಲ್ಲ. ಮತ್ತೆ ಅಲ್ಲಿ ತನಕ ನಮಗೆ ಬೈಕಲ್ಲಿ ಕುತ್ಕೊಳಿಸಿ ಕೊಂಡೋಗಿ ಮತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಹಾಕಿ ಕೊಂಡೋದದ್ದು. ಈಗ ಪ್ರಾಯದವರಿಗೆ ಒಂದು ರಾತ್ರಿ ಏನು ಹುಷಾರಿಲ್ಲ, ಯಾರಿಗೆ ಸಹ ಒಂದು ಹೆರಿಗೆ ಆಗ್ಲಿಕ್ಕೆ ಉಂಟು ಹೆಂಗಸಿಗೆ, ನಾವು ಹೇಗೆ ಹೋಗ್ಬೇಕು ಹೇಳಿ, ಹೇಗೆ ಕರ್ಕೊಂಡು ಹೋಗ್ಬೇಕು ಹೇಳಿ? ಜನ ಇಲ್ಲಿ ಮೊದಲು ಸಾಯ್ಬೇಕು, ಮತ್ತೆ ಆಂಬ್ಯುಲೆನ್ಸ್ನವರು ಅಲ್ಲಿ ಮೇಲೆ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ನಮಗೆ ಇಲ್ಲಿ ಒಂದು 25 ಮನೆ ಉಂಟು, ಈ ಸೈಡಲ್ಲೆಲ್ಲ 25 ಮನೆ ಉಂಟು. ಹೌದು, ಬೆಳಿಗ್ಗೆ ಅದೇ 4:04ವರೆಗೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ಶಬ್ದ. ಇದು ಕಟ್ ಮಾಡುವಾಗ ಸೆಕೆಗಾಲದಲ್ಲಿ ಧೂಳು, ಮಳೆಗಾಲದಲ್ಲಿ ಶಬ್ದ, ಹೊಂಡ, ಇಷ್ಟು ದೊಡ್ಡದು ಲಾರಿ. ಈ ಮಕ್ಕಳು ಶಾಲೆಗೆ ಹೋಗುದು ಹೇಗೆ ಹೇಳಿ ನೀವು? ಇನ್ನು ಈ ಭಾಗದಲ್ಲಿ ಭಾರೀ ಗಾತ್ರದ ಕಲ್ಲು ಲಾರಿಗಳು ಅವಿಶ್ರಾಂತವಾಗಿ ಓಡಾಡೋದ್ರಿಂದ ಇಡೀ ರಸ್ತೆ ಸಂಪೂರ್ಣ ಧ್ವಂಸಗೊಂಡಿದೆ. ಮಳೆಗಾಲ ಬಂದ್ರೆ ಕೆಸರು ಗದ್ದೆ, ಬೇಸಿಗೆ ಬಂದ್ರೆ ಧೂಳಿನ ಮಾರುತ. ದಿನನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಹೊಂಡಗಳಿಗೆ ಬಿದ್ದು ಗಾಯಗೊಳ್ತಾ ಇದ್ದಾರೆ. ಮನೆಯಲ್ಲಿರುವ ಹಿರಿಯ ನಾಗರಿಕರು ಧೂಳು ಮತ್ತು ಕೆಸರಿನ ಭಯದಿಂದ ಮನೆಯಿಂದ ಹೊರಗೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲ, ಈ ಮಾರಕ ಧೂಳಿನಿಂದಾಗಿ ಸ್ಥಳೀಯ ನಿವಾಸಿಗಳಲ್ಲಿ ಅಸ್ತಮಾ, ನಿರಂತರ ಕೆಮ್ಮು ಹಾಗೂ ಚರ್ಮ ರೋಗಗಳು ಉಲ್ಬಣಗೊಂಡಿವೆ. ಈಗಾಗಲೇ ಗ್ರಾಮದ 10 ಸಣ್ಣ ಮಕ್ಕಳು ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಸಾಲದು ಎಂಬಂತೆ ಈ ಗಣಿಗಾರಿಕೆಯ ಕೆಸರು ನೀರು ಸುತ್ತಮುತ್ತಲಿನ ಕೃಷಿ ಭೂಮಿಯನ್ನೂ ಸೇರ್ತಾ ಇದ್ದು ರೈತರ ಬೆಳೆಯೂ ನಾಶವಾಗ್ತಾ ಇದೆ. ಈ ಭಾಗದಲ್ಲಿ ಇನ್ನು ಈ ರೀತಿ ಅಕ್ರಮ ಗಣಿಗಾರಿಕೆ ಮುಂದುವರೆದರೆ ಗ್ರಾಮಸ್ಥರು ರಸ್ತೆಗೆ ಇಳಿದು ಹೋರಾಟ ನಡೆಸುತ್ತೇವೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿಗಳು. ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ, ಶಾಲೆಗೆ ಹೋಗಬೇಕಲ್ಲ, ಹೋಗುವುದು ಹೇಗೆ? ಬೈಕಲ್ಲಿ ಕರ್ಕೊಂಡು ಹೋದರೆ. ಮೊನ್ನೆ ನನ್ನ ಮಗ ಕರ್ಕೊಂಡು ಹೋದ, 1.5 ವರ್ಷ ಆಯಿತು, ಬಿದ್ದು ನನ್ನ ಕಾಲಿನ ಗತಿ ನೋಡಿ. ಇಷ್ಟು ಹಣ ಖರ್ಚಾಯಿತು ಆಸ್ಪತ್ರೆಯಲ್ಲಿ, ಯಾರು ಕೊಡ್ತಾರೆ ನಮಗೆ? ಯಾರು ಆಧಾರ ಇದ್ದಾರೆ? ಮಗ ಬಿದ್ದು ಅವನ ಕೈ ತುಂಡಾಯಿತು. ಈ ಮಕ್ಕಳು ದಾರಿಯಿಂದ ಅವರ ಕೈಕಾಲು ನೋಡಿ ಮಣ್ಣು ತಾಗಿ ಎಲ್ಲ ಗೀರು ಬಿದ್ದಿದೆ ನೋಡಿ. ಹಾಗೆ ಮತ್ತೆ ಕೃಷಿಗೆ ನಮ್ಮ ಇಲ್ಲಿ ದನಕರ ಎಲ್ಲ ಸಾಕ್ತಾ ಇದ್ರು, ಆದರೆ ಈಗ ಯಾರು ಸಾಕುವ ಹಾಗಿಲ್ಲ. ಯಾಕಂದರೆ ಇಲ್ಲಿ ಹುಲ್ಲು ಎಲ್ಲ ಇಲ್ಲಿ ಮೇಯ್ಲಿಕ್ಕೆ ಬರ್ತಿತ್ತು ದನ ಎಲ್ಲ, ಅದೆಲ್ಲ ಯಾವುದು ಈಗ ಆಗೋದಿಲ್ಲ. ಮತ್ತು ಕೃಷಿಗೆ ಅಲ್ಲಿ ಆ ಕಡೆ ನಮ್ಮ ಕೃಷಿ ಭೂಮಿ ಎಲ್ಲ ಉಂಟು, ಅದಕ್ಕೆಲ್ಲ ಹೊಲಸು ಇವರದ್ದು ಎಲ್ಲ ಹೋಗಿ ಏನು ಒಂದು ಮಣ್ಣು ಹಾಕೋದಿಲ್ಲ, ಅದು ನೀರು ಹೋಗೋದನ್ನು ಯಾವುದು ನಿಲ್ಲಿಸೋದಿಲ್ಲ, ಯಾವುದೂ ಇಲ್ಲ. ಎಲ್ಲ ಇಲ್ಲಿಗಲ್ ಆಗಿ ನಡೆಸಿದ್ದಾರೆ, ಲೈಸೆನ್ಸ್ ಇಲ್ಲ, ಪರ್ಮಿಟ್ ಇಲ್ಲ. ಇಲ್ಲಿ ಆಗ್ತಾ ಉಂಟು, ಅಲ್ಲಿ ಕೆಳಗೆ ಆಗ್ತಾ ಉಂಟು, 5 ವರ್ಷದಿಂದ ಕೆಳಗೆ ಆಗ್ತಾ ಉಂಟು. ಮತ್ತು ಇವು ನಮ್ಮ ಮಕ್ಕಳಿದ್ದಾರೆ, ನನ್ನೊಂದು ಮಗಂದು ರಿಪೋರ್ಟ್ ಇದ್ದು ಅಸ್ತಮ ಉಂಟು, ಖಾಲಿ ಧೂಳಿಂದ ಅವರಿಗೆ ಅಸ್ತಮ. ಎಷ್ಟು ಹಣ ಖರ್ಚು ಮಾಡಿದೆ ಮದ್ದಿಗೋಸ್ಕರ. ಇನ್ನು ಸೋಮವಾರದಿಂದ ನಾವು ಇಲ್ಲಿ ಎಲ್ಲ ಊರಿನವರೆಲ್ಲ ಒಗ್ಗಟ್ಟಾಗಿದ್ದೇವೆ. ಸೋಮವಾರದಿಂದ ಒಂದೇ ಒಂದು ಗಾಡಿ ಹೋಗಲಿಕ್ಕೆ ಆ ಕಡೆಯಿಂದ ಬಿಡುವುದಿಲ್ಲ. ನಮಗೆ ಅದರ ಎಂಥ ಸೂಕ್ತ ಕ್ರಮ ಹಾಗೂ ಪರಿಹಾರ ಎಲ್ಲ ನಮಗೆ ಬೇಕು. ನಾವು ಗಾಡಿ ಅಂತೂ ಆ ರೋಡಿಂದ ಹೋಗಲಿಕ್ಕೆ ನಾವು ಬಿಡುವುದಿಲ್ಲ. ಶಾಲೆಗೆ ಹೋಗುವಾಗ ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ. ಸೆಕೆಗಾಲದಲ್ಲಿ ಫುಲ್ಲು ಧೂಳು, ಮಳೆಗಾಲದಲ್ಲಿ ನೀರು ನಿಂತು ದೊಡ್ಡ ದೊಡ್ಡ ಹೊಂಡಗಳಾಗಿವೆ, ಹೋಗಲಿಕ್ಕೆ ಆಗೋದಿಲ್ಲ. ಮತ್ತು ನಮಗೆ ಕೃಷಿ ಭೂಮಿ ಇತ್ತು, ಈಗ ಎಲ್ಲ ಕೃಷಿ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಈ ಮಣ್ಣು ನೀರೆಲ್ಲ ಹೋಗಿ ಎಲ್ಲ ನೀರು ಅದಕ್ಕೆ ಕಟ್ತಾರೆ ಅವರು. ಮತ್ತು ನಾವು ಬೈಕಲ್ಲಿ ಹೋಗುವಾಗ ಸಹ ಯಾವಾಗ ನೋಡು ಬೀಳುವುದೇ ಆಗಿದೆ ನಮಗೆ. ಅದು ಇವರ ಲಾರಿ ಹೋದ ನಂತರ ಒಂದು ರೋಡೆಲ್ಲ ಹೀಗೆ ಹೊಂಡ ಬಿದ್ದು ಅದರಲ್ಲಿ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಅವರದ್ದು 4-6 ಚಕ್ರದ ಲಾರಿಗಳು, ಲೋಡೆಡ್ ಲಾರಿಗಳು ಹೋಗುವಾಗ ನಮಗೆ ಭಾಳ ಕಷ್ಟ ಆಗ್ತದೆ. ಊರಿನವರಿಗೆ ಹೋಗುವಾಗೇ ಇಲ್ಲ, ರೋಡ್ ಅಗಲ ಇಲ್ಲ. ಮತ್ತು ಒಂದು ನಾವು ಕಾಂಕ್ರೀಟ್ ಅಥವಾ ಡಾಮರ್ ಮಾಡಿ ಅಂತ ಎಷ್ಟು ಹೇಳಿದ್ರು ಮಾಡ್ತೇನೆ ಅಂತಾರೆ ಅವರು. ಇದುವರೆಗೂ ಮಾಡಲಿಲ್ಲ, ಅವರ ಹತ್ತಿರ ಸಹ ಬರೋದಿಲ್ಲ. ಸಮಸ್ಯೆಗಳು ತುಂಬ ಇವೆ ಇಲ್ಲಿ, ಮೂಲ ಸೌಕರ್ಯ ಯಾವುದೂ ಇಲ್ಲ. ಒಂದು ಕುಡಿಲಿಕ್ಕೆ ನೀರು ಸಹ ರೋಡಲ್ಲಿ ನಮಗೆ ಇದುವರೆಗೆ ಲೈನ್ ಬಂದಿಲ್ಲ. ಒಟ್ಟಿನಲ್ಲಿ ಗಣಿಧಣಿಗಳ ಲಾಬಿ ಮತ್ತು ಅಧಿಕಾರಿಗಳ ನಿಗೂಢ ಮೌನಕ್ಕೆ ಸರಿಪಲ್ಲ ಕೋಲ್ಚಾರ್ ಗುಡ್ಡದ ಅಮಾಯಕ ಜನರು ದಿನನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಇನ್ನಾದರೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಹಾಕಿ ಇಲ್ಲಿನ ಜನರ ಆರೋಗ್ಯ ರಕ್ಷಣೆ ಹಾಗೂ ರಸ್ತೆ ಸಮಸ್ಯೆಗೆ ಸೂಕ್ತ ಪರಿಹಾರ ಒದಗಿಸಲಿ ಎಂಬುದು ನಮ್ಮ ಆಶಯ.